ನಮಸ್ಕಾರ ವೀಕ್ಷಕರೇ. ಎನಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ವ್ಯಾಪ್ತಿಯ ಎನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೃಥ್ವಿ. ಇವತ್ತು ನಾವು ಕಿಡ್ನಿ ಮತ್ತು ಕಿಡ್ನಿಗೆ ಸಂಬಂಧಿತ ರೋಗ ಹಾಗೂ ಅದರ ಪರಿಹಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಇದ್ದೇವೆ. ಈ ಮಾಹಿತಿಯನ್ನು ನೀಡಲು ನಮ್ಮ ಜೊತೆಗೆ ಪ್ರೊಫೆಸರ್ ಅಂಡ್ HOD ಆಫ್ ನೆಫ್ರಾಲಜಿ ಆಗಿರುವಂತಹ ಪ್ರೊಫೆಸರ್ ಡಾಕ್ಟರ್ ಸಂತೋಷ್ ಪೈ BH ರವರಿದ್ದಾರೆ. ಹಾಗೆ ನಮ್ಮ ಜೊತೆಗೆ ಹಾಸ್ಪಿಟಲ್ ರಿಲೇಷನ್ಸ್ ಆಫೀಸರ್ ಆ್ಯಂಡ್ ಟ್ರಾನ್ಸ್ಪ್ಲಾಂಟ್ ಆಫ್ ರೋಬೋಟಿಕ್ ಕೋಆರ್ಡಿನೇಟರ್ ಆಗಿರುವಂತಹ ಮಿಸ್ಟರ್ ನೆಲ್ವಿನ್ ನೆಲ್ಸನ್ ಅವರಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ. ಡಾಕ್ಟರ್, ಮೊದಲಿಗೆ ಕಿಡ್ನಿ ಅಂದರೆ ಏನು ಮತ್ತು ಅದರ ಕೆಲಸವೇನು ಅಂತ ಹೇಳಿ. ಸಾಮಾನ್ಯವಾಗಿ ಎಲ್ಲ ಮನುಷ್ಯರಿಗೆ 2 ಕಿಡ್ನಿ ಇರ್ತದೆ. ಕಿಡ್ನಿ ಅಂತೇಳಿದ್ರೆ ನಮ್ಮ ಹೊಟ್ಟೆಯೊಳಗೆ ಇರುವಂಥ ಒಂದು ಅಂಗ. ಇದರ ಮೇನ್ ಫಂಕ್ಷನ್ ಅಂತೇಳಿದ್ರೆ ರಕ್ತನ ಶುದ್ಧೀಕರಿಸೋದು. ರಕ್ತ ಶುದ್ಧೀಕರಿಸೋದು ಅಂತಂದರೆ ಒಂಥರ ಫಿಲ್ಟರ್ ಇದ್ದಾಗೆ ನಮ್ಮ ದೇಹದಲ್ಲಿರೋ ಕಶ್ಮಲಗಳನ್ನೆಲ್ಲ ರಕ್ತದಲ್ಲಿರೋವಂಥದ್ದನ್ನ ಫಿಲ್ಟರ್ ಥರ ಅದನ್ನು ಶುದ್ಧೀಕರಿಸಿ ಮೂತ್ರ ಸ್ವರೂಪದಲ್ಲಿ ಹೊರಗಾಗ್ತದೆ. ಈಗ ನೀರಿರ್ಬೋದು, ಲವಣಾಂಶಗಳು, ಸೋಡಿಯಂ, ಪೊಟ್ಯಾಷಿಯಮ್, ಕ್ಯಾಲ್ಶಿಯಂ, ಫಾಸ್ಫರಸ್ ಇಂಥದ್ದೆಲ್ಲ ಎಲೆಕ್ಟ್ರೋಲೈಟ್ಸ್ ರೆಗ್ಯುಲೇಷನ್ ಮಾಡೋದು ಕಿಡ್ನಿ. ಇಷ್ಟು ಮಾತ್ರವಲ್ಲ, ನಮಗೆ ರಕ್ತ ಜಾಸ್ತಿ ಆಗಲಿಕ್ಕೆ ಎರಿಥ್ರೋಪಾಯ್ಟಿನ್ ಅಂತ ಹೇಳುವ ಹಾರ್ಮೋನನ್ನು ಶೇಖರಿಸ್ತದೆ. ವಿಟಮಿನ್ D3 ಅನ್ನೋ ಹಾರ್ಮೋನ್ ಕೂಡ ಬೋನ್ಸಿಗೆ ಗಟ್ಟಿ ಆಗಲಿಕ್ಕೆ. ಇದಕ್ಕೆಲ್ಲದಕ್ಕೂ ನಮಗೆ ಕಿಡ್ನಿ ಬಹಳ ಬೇಕಾಗಿರುವಂತಹ ಒಂದು ಆರ್ಗನ್ ಮತ್ತು ಅದರ ಕೆಲಸ. ಹಾಗಾದರೆ ಈಗ ಕಿಡ್ನಿ ವೈಫಲ್ಯ ಅಂದರೆ ಏನು ಅಂತ ಹೇಳಿ. ನೋಡಿ, ಸಾಮಾನ್ಯವಾಗಿ ನಾವು ಜನಸಾಮಾನ್ಯರಲ್ಲಿ ಕೇಳ್ತೇವೆ, ಕಿಡ್ನಿ ಫೇಲ್ ಆಗಿದೆ ಅಥವಾ ಏನು ಹೇಳ್ತಾರೆ, ಕಿಡ್ನಿ ಕೆಲಸ ಮಾಡೋದಿಲ್ಲ, 2 ಕಿಡ್ನಿ ಫೇಲ್ ಆಗಿದೆ ಅಂತೇಳಿ. ನಾವು ಕಿಡ್ನಿ ವೈಫಲ್ಯವನ್ನು 2 ರೀತಿಯಲ್ಲಿ ವಿಭಾಗಿಸ್ತೇವೆ. ಒಂದು ಎಕ್ಯೂಟ್ ಕಿಡ್ನಿ ಇಂಜುರಿ ಆರ್ ಎಕ್ಯೂಟ್ ರೀನಲ್ ಫೇಲ್ಯೂರ್ ಅಂತೇಳಿ. ಎರಡನೇದು ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಆರ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ. ಈಗ ನಾವು ಎಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳಿದ್ರೆ ಸಡನ್ನಾಗಿ, ಅಂದರೆ ಗಂಟೆಗಳಿಂದ, ದಿನದಿಂದ ಮತ್ತು ಕೆಲವೇ ದಿನದೊಳಗೆ ಆಗುವಂಥ ಕಿಡ್ನಿ ವೈಫಲ್ಯ. ಅದು ಯೂಶಲಿ ಅದು ರಿವರ್ಸಿಬಲ್ ಕಂಡೀಷನ್ ಇರ್ತದೆ. ಅಂದರೆ ಇನ್ಫೆಕ್ಷನಿಂದ ಇರ್ಬೋದು, ಅಥವಾ ಕೆಲವೊಂದು ಎಲರ್ಜಿ ಥರ, ಅಥವಾ ಆಟೋಇಮ್ಯೂನ್ ಡಿಸೀಸಸ್ ಅಂತ ಹೇಳ್ತೇವೆ. ಸೊ ಇದು ಹೇಗಿರ್ತದೆ ಅಂತಂದರೆ, ನಾವು ಕೆಲವೇ ದಿನದಲ್ಲಿ ನಮಗೆ ಕಿಡ್ನಿ ವೈಫಲ್ಯ ಲಕ್ಷಣಗಳು ಕಾಣಿಸ್ಕೊಳ್ತದೆ. ಇವನ್ ಹಾವು ಕಚ್ಚಿದ್ರಿಂದ ಕೂಡ ಆಗ್ಬೋದು, ಅಥವಾ ಇಲಿ ಜ್ವರ, ಮಲೇರಿಯಾ, ಡೆಂಗು, ಅಥವಾ ಮೂತ್ರ ಇದರಲ್ಲಿ ಇನ್ಫೆಕ್ಷನ್ ಆಗಿ ಯೂರೋಸೆಪ್ಸಿಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಆಗುವಂಥದ್ದು. ಇದರಲ್ಲಿ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಬಂದರೆ ಬರೀ ಮೆಡಿಸಿನ್ಸಿಂದಲೇ ನಾವು ಅದನ್ನು ಕ್ಯೂರ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲದೆ ಕಂಪ್ಲೀಟ್ ನಾರ್ಮಲ್ ಸ್ಥಿತಿಗೆ ಹೋಗ್ಬೋದು. ಅದೇ ಸ್ವಲ್ಪ ಲೇಟಾಗಿ ಬಂದರೆ ಕೆಲವೊಮ್ಮೆ ಎಕ್ಯೂಟ್ ಡಯಾಲಿಸಿಸ್ ಅಂತ ಹೇಳ್ತೇವೆ ನಾವು. ಡಯಾಲಿಸಿಸ್ ಅಂತೇಳಿ ಮಾಡಿ ಮತ್ತೆ ಇಂಪ್ರೂವ್ ಆದರೆ ಕಂಪ್ಲೀಟ್ ನಾರ್ಮಲ್ ಆಗ್ತದೆ. ಇದಕ್ಕೆ ನಾವು ಎಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೇವೆ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳಿದ್ರೆ 3 ತಿಂಗಳಕ್ಕಿಂತ ಜಾಸ್ತಿ ನಮ್ಮ ಕಿಡ್ನಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೇವೆ. ಸೊ ಈಗ ಕಿಡ್ನಿ ವೈಫಲ್ಯಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಹೇಳಿ. ನಾನು ಈಗಾಗಲೇ ಹೇಳಿದ ಹಾಗೆ ಕಿಡ್ನಿ ವೈಫಲ್ಯ ಮೇನ್ಲಿ ನಾವು ಕಾಣುವಂಥದ್ದು ಕ್ರಾನಿಕ್ ಕಿಡ್ನಿ ಡಿಸೀಸ್. ನಮ್ಮ ಏನು ಹೇಳ್ತೀರಾ, ಸೊಸೈಟಿಯಲ್ಲಿ ನಮ್ಗೆ ಕಾಣಸಿಗುವಂಥದ್ದು ಕ್ರಾನಿಕ್ ಕಿಡ್ನಿ ಡಿಸೀಸ್. ಸೊ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟಾರ್ಟಿಂಗ್ ಸ್ಟೇಜ್ 5 ಸ್ಟೇಜ್ಗಳಿದ್ದಾವೆ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಆದಷ್ಟು ಮದ್ದಲ್ಲೇ ಅಥವಾ ಫುಡ್, ಡಯಟ್ ರಿಸ್ಟ್ರಿಕ್ಷನ್ ಮತ್ತು ಇದರಲ್ಲಿ ನಾವು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತೇವೆ. ಒನ್ಸ್ ಸಮ್ವನ್ ರೀಚಸ್ ಸ್ಟೇಜ್ 5 ಅಂದರೆ 2 ಕಿಡ್ನಿಯು ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ, ಇನ್ನು ಬದುಕಲಿಕ್ಕೆ ನಾವು ಇದಂತೇಳಿ ಏನು ಬದುಕಬೇಕಂತ ಹೇಳಿದ್ರೆ ನಾವು ಡಯಾಲಿಸಿಸ್ ಅಂತ ಹೇಳೋದನ್ನು ಮಾಡ್ತೇವೆ. ಈಗ ಡಯಾಲಿಸಿಸಲ್ಲಿ 2 ಥರ, ಒಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತೇಳಿ, ಇನ್ನೊಂದು ಹಿಮೋಡಯಾಲಿಸಿಸ್ ಅಂತೇಳಿ. ಪ್ರಚಲಿತವಾಗಿರೋದು ಈಗ ಸೊಸೈಟಿಯಲ್ಲಿ ಹಿಮೋಡಯಾಲಿಸಿಸ್. ಹಿಮೋಡಯಾಲಿಸಿಸ್ ಅಂತ ಹೇಳಿದ್ರೆ ನಾವು ಒಂದು ಟ್ಯೂಬ್ ಅಥವಾ ಕೈಯಲ್ಲೇ ಒಂದು ಫಿಸ್ಟುಲಾ ಅಂತೇಳಿ ಮಾಡಿ ರಕ್ತವನ್ನು ತೆಗೆದು ಮೆಷಿನಲ್ಲಿ ಅದಕ್ಕೆ ಶುದ್ಧೀಕರಿಸ್ತದೆ. ನಮ್ಮ ಕಿಡ್ನಿ ಏನು ಕೆಲಸ ಮಾಡ್ತದೋ ಅದು ಆ ಮೆಷಿನ್ ಶುದ್ಧೀಕರಿಸ್ತದೆ. ವಾರಕ್ಕೆ 2 ಸಲ ಅಥವಾ 3 ಸಲ 4 ಗಂಟೆ ನಾವು ಮೆಷಿನಲ್ಲಿ ರಕ್ತವನ್ನು ಇದು ಮಾಡಿ ಅದೇ ಶುದ್ಧೀಕರಿಸಿದ ರಕ್ತ ಮತ್ತೆ ಪೇಷಂಟಿಗೆ ಕೊಡ್ತೇವೆ. ಸೊ ಇದನ್ನು ಹಿಮೋಡಯಾಲಿಸಿಸ್ ಅಂತ ಹೇಳ್ತೇವೆ. ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳಿದ್ರೆ ನಾವು ಒಂದು ಹೊಟ್ಟೆಗೆ ಒಂದು ಟ್ಯೂಬ್ ಹಾಕಿ ಅದಕ್ಕೆ ಸ್ಪೆಸಿಫಿಕ್ ಫ್ಲೂಯಿಡ್ಸ್ಗಳಿರ್ತವೆ, ಅದು ಕರೆಕ್ಟಾಗಿ ಟ್ರೈನಿಂಗ್ ಕೊಟ್ಟು ಅವರೇ ಪೇಷಂಟೇ ಮನೆಯಲ್ಲೇ ಮಾಡುವಂಥದ್ದು. ದಿನಕ್ಕೆ 3 ಸಲ ಅಥವಾ ಅದಕ್ಕೆ ಕರೆಕ್ಟಾಗಿ ಪ್ರಿಸ್ಕ್ರಿಪ್ಷನ್ ಕೊಡ್ತೇವೆ. ಅದಕ್ಕೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಹೇಳ್ತೇವೆ. ಲಾಸ್ಟ್ ಇದು 2 ಡಯಾಲಿಸಿಸ್ ಅಂತ ಹೇಳಿದ್ರೆ ಲೈಫ್ ಲಾಂಗ್ ಇರ್ತದೆ ಕ್ರಾನಿಕ್ ಕಿಡ್ನಿ ಡಿಸೀಸಲ್ಲಿ.
ಅದೆಲ್ಲ ತಪ್ಪಿಸ್ಬೇಕಂತ ಹೇಳಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ, ಕಿಡ್ನಿ ಕಸಿ ಮಾಡೋದು. ಯಾರು ಹೆಲ್ದಿ ಡೋನರಿಂದ ನಾವು ಕಿಡ್ನಿ ತೊಗೊಂಡು ರಿಸಿಪಿಯೆಂಟ್ ಅಂದರೆ ಯಾರು ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಾರೋ ಅವ್ರಿಗೆ ನಾವು ಕಿಡ್ನಿ ಕಸಿಯನ್ನು ಮಾಡ್ತೇವೆ. ಸೊ ಈ 3 ವಿಧವಾದ ಟ್ರೀಟ್ಮೆಂಟ್ ಕಿಡ್ನಿ ಫೇಲಿಯರಿಗೆ ಇರ್ತದೆ. ಎಸ್ ಡಾಕ್ಟರ್, ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದರೆ ಏನು ಮತ್ತು ಅಥವಾ ಅದರ ಟೈಪ್ಸ್ಗಳೇನು ಅಂತ ಹೇಳುವೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ವಿ ಕ್ಯಾನ್ ಕ್ಯಾಟಗರೈಸ್ ಇನ್ ತ್ರೀ ಕ್ಯಾಟಗರೈಸ್ ಮಾಡ್ಬೋದು. ಒಂದು ಲೈವ್ ರಿಲೇಟೆಡ್, ಅನ್ರಿಲೇಟೆಡ್ ಆ್ಯಂಡ್ ಕಡಾವರ್. ಲೈವ್ ರಿಲೇಟೆಡ್ ಅಂದರೆ ಸೇ ಎಕ್ಸಾಂಪಲ್ ಇಫ್ ಐ ಆಮ್ ದ ಪೇಷಂಟ್, my grandfather, my grandmother, my wife, my children, my grandchildren and my siblings, ಇವರು ಡೊನೇಟ್ ಮಾಡಿದ ಮೇಲೆ ದಟ್ ಈಸ್ ಕಾಲ್ಡ್ ಲೈವ್ ರಿಲೇಟೆಡ್. ಓಕೆ, ಇವರೊಂದು ಬಿಟ್ಟು ಬೇರೆ ಯಾರು ಕೊಟ್ಟ ಮೇಲೆ ಇಟ್ಸ್ ಕ್ಯಾಟಗರೈಸ್ಡ್ ಅನ್ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್. ಓಕೆ, ಮತ್ತು ಲೈವ್ ರಿಲೇಟೆಡ್ ಅಂದರೆ they can come to the hospital and undergo for all the checkups with the nephrologist and the kidney transplant. We have a dedicated transplant team. Adella IMLA in-house authorization committee can give the approval. Then we can perform the surgery. Unrelated andre, say example, my friend wanted to donate kidney to me. Okay, so avrige agella kodlikke agudilla. There are lot of low and thicks are there, kind of procedures. So what they have to do, usually government says a person can donate the kidney emotionally or mentally, emotional attachment alli agbodu. So mainly nodudandre there should not be any financial transaction between the donor and recipient. Bere yavudondu, because suppose I am giving something, I should not expect anything return. Aa thara categories. So there are a lot of legal formalities along with this. Illinda ನಾವು ಬ್ಯಾಂಗ್ಳೂರಿಗೆ ಕಳಿಸಬೇಕು, ಐ ಮೀನ್ ಟು ಸೇ ಸ್ಟೇಟ್ ಆಥರೈಸೇಷನ್ ಕಮಿಟಿ, ಅಲ್ಲಿಂದ ಅಪ್ರೂವಲ್ ಎಲ್ಲ ತಗೊಂಡು ಮೇಲೆ ಮಾತ್ರ ವಿ ಕ್ಯಾನ್ ಪರ್ಫಾರ್ಮ್ ಅನ್ರಿಲೇಟೆಡ್ ಟ್ರಾನ್ಸ್ಪ್ಲಾಂಟ್. ಕೆಡಾವರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಸೇ ಎಕ್ಸಾಂಪಲ್ ಎ ಪೇಷಂಟ್ ರೋಡ್ ಆಕ್ಸಿಡೆಂಟ್ ಆರ್ ಸ್ಟ್ರೋಕ್ ಇನ್ ಬ್ರೈನ್ ಡೆತ್ ಆಗಿದೆ ಇನ್ ದ ಹಾಸ್ಪಿಟಲಲ್ಲಿ. ಸೊ ಎಕ್ಸೆಪ್ಟ್ ಹಿಸ್ ಬ್ರೈನ್ all other organs are functioning well. So in that time maybe the family itself they are coming out, namdu organs, my patient adu, my family member adu organ donation ಮಾಡಬೇಕು. So the team dedicated intensivist, a transplant team ಎಲ್ಲವರು ಸೇರಿಸಿ ಪ್ರಯತ್ನ ಮಾಡ್ತಾರೆ. So that also there is another legal formalities. They cannot come voluntarily ಬರ್ಲಿಕ್ಕೆ ಕಷ್ಟ ಆಗ್ತದೆ. There is a dedicated agency called Jeeva Sarthakade, heading by Government of Karnataka Family and Healthcare Department. Avaru avarathra maatadi, then we have to take a proper consent from the family members. The team will come, lot of other formalities are there. So then the organs can donate. So these are the three categorized. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಈ 3 ಕ್ಯಾಟಗರೀಸ್. ಸೊ ಈ ಎನಪೋಯ ಹಾಸ್ಪಿಟಲಲ್ಲಿ ಯಾವುದೆಲ್ಲ ಫೆಸಿಲಿಟೀಸ್ ಇದೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಅಥವಾ ಓವರಾಲ್ ಆಗಿ? See, nephrology and kidney transplant unit alli we have dedicated dialysis unit 24/7 it's running up, and we have a dedicated transplant unit. It consists of urologist, nephrologist, vascular surgeon, anesthetist, intensivist, transplant coordinator, grief counselor. It's a big team. Okay, kidney transplant again. Then we have robotic surgery unit, dedicated robotic surgery unit. So we can perform kidney transplant through robotic surgery. So these are the main facilities under nephrology and urology department. ಸೊ ರೋಬೋಟಿಕ್ ಫೆಸಿಲಿಟಿ ಬಗ್ಗೆ ಏನೋ ಹೇಳ್ತಾ ಇದ್ರಿ ಈಗ. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ಬೋದಾ ಅಂತ? See, every center they cannot perform robotic kidney transplants, and in fact we have did already performed more than 5 transplant surgery. So that technically Dr. Santhosh Pai will tell you exactly. Okay. Yes doctor, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರ್ಸ್ ಬಗ್ಗೆ ನಮಗೆ ಇನ್ನಷ್ಟು ವಿವರಿಸಿ ಹೇಳ್ಬೋದಾ ಅಂತ? ನಾವು ಪೇಷಂಟ್ ನಮಗೆ ಕಿಡ್ನಿ ವೈಫಲ್ಯದಲ್ಲಿ ಬರಬೇಕಾದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳಿ ಬಂದಾಗ ಕೆಲವೇ ಆಪ್ಷನ್ಸ್ ಇರ್ತದೆ. ಒಂದು ಲೈಫ್ ಲಾಂಗ್ ಡಯಾಲಿಸಿಸ್ ಮೇಲೆ ಇರೋದು. ಈಗ ನಾವು ಲೈಫ್ ಲಾಂಗ್ ಡಯಾಲಿಸಿಸ್ ಅಂತ ಹೇಳಿದ್ರೆ ವಾರಕ್ಕೆ 2 ಅಥವಾ 3 ಸಲ, ಹಿಮೋಡಯಾಲಿಸಿಸ್ ಬಗ್ಗೆ ಮಾತಾಡಬೇಕಾದ್ರೆ ವಾರಕ್ಕೆ 2 ಅಥವಾ 3 ಸಲ
ಹಾಸ್ಪಿಟ್ಲಿಗೆ ಬಂದು ಮಿಷಿನ್ ಪಕ್ಕದಲ್ಲಿ ಅಟ್ಲೀಸ್ಟ್ 4 to 5 hours ಮಲಗಿ ಆ ಇಂಜೆಕ್ಷನ್ಸ್ ತೊಗೊಂಡು ನಾವು ಇಟ್ ಈಸ್ ಅ ವೆರಿ ಟೀಡಿಯಸ್ ಆ್ಯಂಡ್ ಏನು ಹೇಳ್ತಾರೆ ಕಷ್ಟಕರವಾಗಿರ್ತದೆ. ಬಟ್ ಬೇರೆ ಉಪಾಯನೇ ಇಲ್ಲ ಅಂತಂದರೆ ಫಾರ್ ಸಸ್ಟೈನಿಂಗ್ ಲೈಫ್ ಅಂದರೆ ನಾವು ಚೆನ್ನಾಗಿ ಬದುಕಲಿಕ್ಕೆ ಅಂತೇಳಿ ಡಯಾಲಿಸಿಸ್ನ ಇದು ಮಾಡ್ತೇವೆ. ಡಯಾಲಿಸಿಸ್ ಮಾಡಿದ್ರೂ ಕೂಡ ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನು ಮಾಡಿ ಚೆನ್ನಾಗೇ ಬದುಕಬಹುದು. ಬಟ್ ಡಯಾಲಿಸಿಸಲ್ಲಿ ಲಿಮಿಟೇಷನ್ಸ್ ಅಂತ ಇರ್ತದೆ. ಅಂದರೆ ನಾವು ಎಷ್ಟೇ ಇದು ಮಾಡಿದ್ರೂ ಕೂಡ ಈಗ ನಮ್ಮ ಕಿಡ್ನಿ 24 ಗಂಟೆ 365 ದಿವಸ ಕೆಲಸ ಮಾಡ್ತದೆ. ಇದು ವಾರಕ್ಕೆ 2 ಅಥವಾ 3 ಸಲ ಬರೀ 4 ಗಂಟೆ ಕೆಲಸ ಮಾಡೋದು ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಅ ಹೆವಿ ಟಾಲ್ ಆನ್ ದ ಬಾಡಿ. ಈಗ ನಾವು ಸೊ ಇಟ್ಸ್ ಆರ್ಟಿಫಿಷಿಯಲ್ ಆಗಿ ಮಾಡುವಂಥದ್ದು. ಪೇಷಂಟ್ಸ್ ಮೆನಿ ಆಫ್ ದೆಮ್ ಫೈನಾನ್ಷಿಯಲಿ ಇರಲಿ ಅಥವಾ ಡಯಾಲಿಸಿಸ್ ಪ್ರೊಸೀಜರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದರೆ ವೀಕ್ನೆಸ್ ಆಗೋದು, ಪ್ರತಿ ಟೈಮ್ ಹೋಗಿ ಬರೋದು, ಅದರದ್ದು ಖರ್ಚು, ಟ್ರಾವೆಲ್, ಅಪಾಯಿಂಟ್ಮೆಂಟ್ ತೊಗೊಳ್ಳೋದು, ಇದೆಲ್ಲ ಕಿರಿಕಿರಿ ಇರ್ತದೆ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂತಂದರೆ ಕಿಡ್ನಿ ಕಸಿ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲ್ಯಾಂಟ್ ಭಾಳ ಉತ್ತಮವಾದದ್ದು. ಹೇಗೆ ನಾವೀಗ ಕಿಡ್ನಿ ಟ್ರಾನ್ಸ್ಪ್ಲ್ಯಾಂಟ್ ಅಂತ ಹೇಳಿದ್ರೆ ಹೆಲ್ದಿ ಡೋನರ್ನ ಫಸ್ಟ್ ಹುಡುಕ್ತೇವೆ. ಬೇಸಿಕ್ಲಿ ರಿಲೇಟೆಡ್ ಅಂದರೆ ಅವ್ರು ಹೇಳಿದಾಗೆ ಯಾರು ರಿಲೇಟೆಡ್ ಇರ್ತಾರೋ ಅವ್ರನ್ನ ಫಸ್ಟು ಕಂಪ್ಲೀಟ್ ನಾವು ಟೆಸ್ಟ್ ಮಾಡಿಸ್ತೇವೆ. ನಮಗೆ ಯಾವಾಗಲೂ ಕಿಡ್ನಿ ಟ್ರಾನ್ಸ್ಪ್ಲ್ಯಾಂಟಲ್ಲಿ ಡೋನರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ಡೋನರ್ ಅಂದರೆ ಕಿಡ್ನಿ ಕೊಡೋರು ಭಾಳ ಇಂಪಾರ್ಟೆಂಟ್, ಅಂದರೆ ಏನೂ ತೊಂದರೆ ಆಗದಾಗೆ ನೋಡ್ಕೊಳ್ಳುವ ಜವಾಬ್ದಾರಿ ನಮ್ಮದು. ಲೆಸ್ ದೆನ್ 0.5% ಅಷ್ಟು ರಿಸ್ಕ್ ಇರ್ಬೋದು. ಬಟ್ ಅದು ಕಂಪ್ಯಾರಿಟಿವ್ಲಿ ನಮಗೆ ನಾವು ಎಲ್ಲ ಟೆಸ್ಟ್ಗಳು ಹಾರ್ಟ್ ಇದ್ದಿರಲಿ, ಶುಗರ್ ಇರಲಿ, BP ಇರಲಿ, ನಿಮಗೆ ಮುಂದಿನ ಜೀವನದಲ್ಲಿ ಕಿಡ್ನಿ ಕೊಟ್ಟಿದ್ದ ಕಾರಣದಿಂದ ಪ್ರಾಬ್ಲಮ್ ಬರಬಾರ್ದು. ಇಷ್ಟು ನಾವು ನಮ್ಮ ಮನುಷ್ಯ ಪ್ರಯತ್ನದಲ್ಲಿ ಎಷ್ಟಾಗ್ತದೋ ಅಷ್ಟು ನಾವು ಟೆಸ್ಟ್ಗಳನ್ನ ಮಾಡಿ ಪ್ಲಸ್ ತಗೊಳ್ಳೋರ್ದು ಮತ್ತು ಕೊಡೋರ್ದು ಎರಡೂ ಮ್ಯಾಚ್ ಆಗ್ತದ ಅಂತೇಳಿ ನೋಡಿ ಅವರಿಬ್ಬರಲ್ಲಿ ಕ್ರಾಸ್ ಮ್ಯಾಚ್ ಎಲ್ಲ ಮಾಡಿ ಹಲವಾರು ಡಿಪಾರ್ಟ್ಮೆಂಟ್ ಹಾರ್ಟ್ ಇದ್ದಿರಲಿ, ನ್ಯೂರಾಲಜಿ, ಪಲ್ಮಾಲಜಿ, ಎನೆಸ್ಥಿಷಿಯಾ, ಯೂರಾಲಜಿ ಇವ್ರದ್ದೆಲ್ಲ ಡಿಪಾರ್ಟ್ಮೆಂಟ್ ಅವ್ರದ್ದು ಫಿಟ್ನೆಸ್ ತೊಗೊಂಡು, ಸೈಕ್ಯಾಟ್ರಿ ಎಲ್ಲ ಡಿಪಾರ್ಟ್ಮೆಂಟ್ ಫಿಟ್ನೆಸ್ ತೊಗೊಂಡು ನಾವು ಕಿಡ್ನಿ ಕಸಿಯನ್ನು ಮಾಡ್ತೇವೆ. ಅಂದರೆ ಪೇಷಂಟ್ ಯಾರು ಕೊಡ್ತಾರೋ ಅವ್ರದ್ದು ಒಂದು ಕಿಡ್ನಿಯನ್ನು ತೆಗೆದು ನಾವು ರಿಸಿಪಿಯೆಂಟಲ್ಲಿ ಇಡ್ತೇವೆ. ರಿಸಿಪಿಯೆಂಟ್ ಅಂದರೆ ತೊಗೊಳ್ಳೋರ್ದು 2 ಕಿಡ್ನಿ ಅವರಲ್ಲೇ ಇರ್ತದೆ. ಅದು ಯೂಶಲಿ 3ನೇ ಕಿಡ್ನಿಯನ್ನು ಇಡೋದು. ನಾವು ಇಟ್ಟ ನಂತರ ಈಗ ಎಷ್ಟೋ ಜನರಿಗೆ ಅನಿಸ್ತದೆ ಕಿಡ್ನಿ ಇಟ್ಟ ಕೂಡಲೇ ಎಲ್ಲ ಸರಿ ಆದರೆ ಮತ್ತೆ ನಮಗೆ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆಯೇ ಇರೋದಿಲ್ಲ ಅಂತೇಳಿ. ಯೂಶಲಿ ಹೇಗಿರ್ತದೆ ಅಂತೇಳಿದ್ರೆ ಕಿಡ್ನಿ ಈಗ ನಮ್ಮ ದೇಹ ಹೇಗಿರ್ತದೆ ಅಂತ ಹೇಳಿದ್ರೆ ಹೊರಗಡೆದು ಯಾವುದೇ ವಸ್ತುವನ್ನು ಹೊರಗೆ ಹಾಕ್ಲಿಕ್ಕೆ ನೋಡ್ತದೆ. ಈಗ ಒಂದು ಸಣ್ಣ ಮುಳ್ಳು ಕೂಡ ನಮ್ಮ ಕಾಲೊಳಗೆ ಹೋದರೆ ಅದು ಹೊರಗೆ ಹೋಗುವವರೆಗೂ ನೋವು, ಪಸ್ ಅದೆಲ್ಲ ಆಗ್ತಾ ಇರ್ತದೆ. ಅದೇ ಥರ ಇಷ್ಟು ದೊಡ್ಡ ಕಿಡ್ನಿ ಇಡಬೇಕಾದ್ರೆ ನಮ್ಮ ದೇಹ ಅದು ನಮ್ಮದಲ್ಲ ಅಂಥೇಳಿ ಹೊರಗೆ ಹಾಕ್ಲಿಕ್ಕೆ ನೋಡ್ತದೆ. ಅದಕ್ಕೆ ನಾವು ರಿಜೆಕ್ಷನ್ ಅಂತ ಹೇಳ್ತೇವೆ. ಸೊ ಅದನ್ನು ತಡಿಲಿಕ್ಕೆ ನಾವು ಹಲವಾರು ಇಮ್ಯುನೋಸಪ್ರೆಸಿವ್ ಮೆಡಿಕೇಷನ್ಸ್ ಅಂತೇಳಿ ಕೊಡ್ತೇವೆ. ಸ್ಟಾರ್ಟಿಂಗ್ ಒಂದು 2-3 ತಿಂಗಳು ಸ್ವಲ್ಪ ಜಾಸ್ತಿ ಡೋಸಲ್ಲಿ ಹೋಗ್ತದೆ ಅದು. ಮತ್ತು ಅದು ಕಡಿಮೆ ಬಾಡಿ ಕಿಡ್ನಿ ಒಗ್ಗಿದ ನಂತರ ನಾವು ಅದನ್ನು ಕಡಿಮೆ ಮಾಡ್ತೇವೆ. ಹಾಗಂತ ಹೇಳಿ ಕಂಪ್ಲೀಟ್ ಮದ್ದನ್ನು ನಾವು ಸ್ಟಾಪ್ ಮಾಡಲಿಕ್ಕೆ ಭಾಳ ಕಷ್ಟ. ಸೊ ಲೈಫ್ ಲಾಂಗ್ ಇಮ್ಯುನೋಸಪ್ರೆಸಿವ್ ಮೆಡಿಕೇಷನ್ಸ್ ತೊಗೊಳ್ಬೇಕು. ಅದರದ್ದು ಸ್ವಲ್ಪ ಸೈಡ್ ಎಫೆಕ್ಟ್ ಬರ್ಬೋದು, ಬಟ್ ಅದನ್ನು ನಾವು ಕರೆಕ್ಟಾಗಿ ರೆಗ್ಯುಲರ್ ಫಾಲೋಅಪ್. ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ವಾರಕ್ಕೊಮ್ಮೆ ಕರಿತೇವೆ, 1-2-3 ತಿಂಗಳು, ಆಮೇಲೆ 10 ದಿನಕ್ಕೊಮ್ಮೆ, ಆಮೇಲೆ 15 ದಿನಕ್ಕೊಮ್ಮೆ, ಹೀಗೆ 3 ತಿಂಗಳೊಳಗೆ ರೆಗ್ಯುಲರ್ ಫಾಲೋಅಪ್ ನೋಡಿ ರಿಜೆಕ್ಟ್ ಆಗ್ತಾ ಇದೆಯಾ ಕಿಡ್ನಿ ಅಥವಾ ಇನ್ಫೆಕ್ಷನ್ ಬರ್ತಾ ಇದೆಯಾ, ಶುಗರ್ ಹೇಗಿದೆ, BP ಹೇಗಿದೆ ಅಂತೆಲ್ಲ ನೋಡ್ತೇವೆ. ಆಮೇಲೆ ಅದು ಒಗ್ಗಿದ ನಂತರ ತಿಂಗಳಿಗೊಮ್ಮೆ, ಆಮೇಲೆ 3 ತಿಂಗಳಿಗೊಮ್ಮೆ, ಮತ್ತು 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಅದು ಅವರ ರೆಸ್ಪಾನ್ಸ್ ಮೇಲೆ ಹೋಗ್ತದೆ. ಹಾಗಂತೇಳಿ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗ್ತದೆ. ಬಟ್ ಕಾಸ್ಟ್ ಆಲ್ಸೋ ಆಫ್ ದ ಟ್ರೀಟ್ಮೆಂಟ್ ವಿಲ್ ಕಮ್ ಡೌನ್ ಡ್ರಮ್ಯಾಟಿಕಲಿ ಆಫ್ಟರ್ ಸಮ್ ಮಂತ್ಸ್. ಈಗಂತೂ ಗೌರ್ಮೆಂಟ್ ಮದ್ದನ್ನು ಎಷ್ಟು ಚೀಪಾಗಿ ಮಾಡಿದೆ ಅಂತ ಹೇಳಿದ್ರೆ 3-4 ಸಾವಿರ ತಿಂಗಳಿಗೆ ಮ್ಯಾಕ್ಸಿಮಮ್ ಆಗಿ ಬರ್ಬೋದು. ಪ್ಲಸ್ ಟ್ರಾನ್ಸ್ಪ್ಲಾಂಟ್ ಆದ ನಂತರ ಸಕ್ಸಸ್ ಆದ ಕೂಡಲೇ ಕಿಡ್ನಿ ರಿಸಿಪಿಯೆಂಟ್ ಇದ್ದವರು ಸ್ವಲ್ಪ ಪ್ರಿಕಾಷನ್ ತೊಗೊಂಡ್ರೆ ಸಾಕು. ಅಂದರೆ ಈಗ ನಾವು ಕೋವಿಡಲ್ಲಿ ಹೇಗೆ ನಾವು ಫಾಲೋ ಮಾಡ್ತೀವಿ, ಜನಜಂಗುಳಿಯಲ್ಲಿ ಹೋಗಬಾರ್ದು, ಮಾಸ್ಕ್ ಹಾಕ್ಕೊಂಡಿರ್ಬೇಕು, ಸ್ಯಾನಿಟೈಸರ್, ಆಲ್ಮೋಸ್ಟ್ ಸಿಮಿಲರ್ ಪ್ರಿಕಾಷನ್ಸ್ ತೊಗೊಂಡು ಅವರ ದಿನನಿತ್ಯದ ಕೆಲಸ, ಇವನ್ ಆಫೀಸಿಗೆ ಹೋಗೋದಿರಲಿ, ಕೆಲಸ ಮಾಡೋದಿರಲಿ. ಎಷ್ಟೋ ಜನ ನಮ್ಮ ಟ್ರಾನ್ಸ್ಪ್ಲಾಂಟಲ್ಲಿ ಆಟೋ ರಿಕ್ಷಾ ಡ್ರೈವರ್ಗಳು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ದಾರೆ. ಅವರು ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ.
ದೇ ಆರ್ ಮೆನಿ ಆಫ್ ದೆಮ್ ಆರ್ ಬ್ರೆಡ್ ವಿನ್ನರ್ಸ್ ಫಾರ್ ದೇರ್ ಫ್ಯಾಮಿಲಿ. ನಾವು ಅವ್ರು ಮಾತ್ರ ಕೆಲಸ ಮಾಡೋರು ಇರ್ತಾರೆ. ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ಈಗ ಅವರ ಫ್ಯಾಮಿಲಿಯನ್ನು ಖರ್ಚುಗಳನ್ನು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ದೇ ವಿಲ್ ಲೀಡ್ ಅನ್ ಆಬ್ಸಲ್ಯೂಟ್ಲಿ ನಾರ್ಮಲ್ ಲೈಫ್. ಹೆಂಗಸರು ಕೂಡ ಟ್ರಾನ್ಸ್ಪ್ಲಾಂಟ್ ಆದ ನಂತರ ಮಕ್ಕಳಾಗ್ಬೋದು, ಅವ್ರ ಜೀವನವನ್ನು ಸುಖಮಯವಾಗಿ ನಡೆಸ್ಬೋದು. ಸೊ ಟ್ರಾನ್ಸ್ಪ್ಲಾಂಟ್ ಬೆನಿಫಿಟ್ ಎಷ್ಟಿರ್ತದೆ? ಹಾಸ್ಪಿಟ್ಲಿಗೆ ಹೋಗಿ ಡಯಾಲಿಸಿಸ್ ಮಾಡಿಸೋದು, ಇಂಜೆಕ್ಷನ್ ಹಾಕ್ಕೊಳ್ಳೋದು ಅಂಥದ್ದು ಯಾವುದು ಯೂಶಲಿ ಇರೋದಿಲ್ಲ. ಸೊ ಕಿಡ್ನಿ ಕಸಿ ಕಂಪ್ಯಾರಿಟಿವ್ಲಿ ಟು ಡಯಾಲಿಸಿಸ್ ಇರಲಿ, ಹಿಮೋಡಯಾಲಿಸಿಸ್ ಇರಲಿ ಅಥವಾ ಪೆರಿಟೋನಿಯಲ್ ಡಯಾಲಿಸಿಸ್ ಇರಲಿ, ಟ್ರಾನ್ಸ್ಪ್ಲಾಂಟ್ ಈಸ್ ದ ಬೆಸ್ಟ್ ಆಪ್ಷನ್ ಇಫ್ ಎಟ್ ಆಲ್ ದ ಪೇಷಂಟ್ ಹ್ಯಾಸ್ ಗಾಟ್ ಅ ಡೋನರ್ ಆರ್ ಹಿ ಕ್ಯಾನ್ ಗೆಟ್ ರಿಜಿಸ್ಟರ್ಡ್ ಇನ್ ಕೆಡವರ್ ಡೋನರ್. ಹಾಗಂತೇಳಿ ಇಲ್ಲವೇ ಇಲ್ಲ, ನಮ್ಗೆ ಯಾರು ಡೋನರ್ಸ್ ಇಲ್ಲ ಅಂತ ಹೇಳಿದ್ರೆ ಡಯಾಲಿಸಿಸ್ ಈಸ್ ದ ಅದರ್ ಆಪ್ಷನ್. ಸೊ ದಿಸ್ ಇಸ್ ಹೌ ವಿ ಡು. ನಮ್ಮ ಹಾಸ್ಪಿಟ್ಲಲ್ಲಿ ಆ್ಯಸ್ ದ ಟೆಕ್ನಾಲಜಿ ಆಸ್ ಇನ್ಕ್ರೀಸ್ಡ್, ಈಗ ನೀವು ಮೊದಲು ಡೋನರಿಗೆ ನಾವು ಕಂಪ್ಲೀಟ್ ದೊಡ್ಡ ಗಾಯ ಹಾಕಿ ಕಿಡ್ನಿ ತೆಗಿತಾ ಇದ್ವಿ. ಈಗ ಅದು ಏನೇ ಇರಲಿ, ಆ ಗಾಯ ನೋಡಿದ ಕೂಡಲೇ ಎಲ್ರಿಗೂ ಹೆದರಿಕೆ ಆಗ್ತವೆ, ಇಷ್ಟು ದೊಡ್ಡ ಗಾಯ ಹಾಕಿ ಕಿಡ್ನಿ ತೆಗಿತೀರಾ ಅಂತೇಳಿ. ಈಗ ನಾವು ಇನಿಷಿಯಲಿ ಆಫ್ಟರ್ ದ್ಯಾಟ್ ಲ್ಯಾಪ್ರೋಸ್ಕೋಪಿಕ್ ಅಂತ ಬಂತು. ಅಂದರೆ ಬರೀ ಕೀ ಹೋಲ್ ಸರ್ಜರಿ ಆಯ್ತು, ಸಣ್ಣ ಸಣ್ಣ ತೂತಿರ್ತದೆ, ಕಿಡ್ನಿಯನ್ನು ಇದರಲ್ಲೇ ತೆಗಿತೀವಿ, ಗೊತ್ತೇ ಆಗೋದಿಲ್ಲ ಅವ್ರಿಗೆ ಸರ್ಜರಿ ಆಗಿದೆ ಅಂತೇಳಿ. ನಾವು ಒನ್ ಸ್ಟೆಪ್ ಅಹೆಡ್ ವಿ ಆರ್ ಡೂಯಿಂಗ್ ರೋಬೋಟಿಕ್ ಅಂತ ಹೇಳಿದ್ರೆ ಸರ್ಜನ್ ಇರ್ತಾರೆ, ರೋಬೋಟ್ ಮಾತ್ರ ಮಾಡೋ ಸರ್ಜನ್ ಇರ್ತಾರೆ, ಅಷ್ಟು ದೂರದಲ್ಲಿ ಕೂತು ರೋಬೋಟಿಕ್ ಆರ್ಮ್ಸ್ ಅಂತ ಇರ್ತದೆ, ವೆರಿ ಹೈ ಪ್ರಿಸಿಷನ್. ಸರ್ಜನಿಗೆ 10 ಪಟ್ಟು ಜಾಸ್ತಿ ಕಾಣಿಸ್ತಾ ಇರ್ತದೆ ಅದು, ಸಣ್ಣ ಸಣ್ಣ ವೆಸಲ್ಗಳು ಕೂಡ. ಸೊ ಕಿಡ್ನಿ ತೆಗೆಯೋದಿರಲಿ, ಇವನ್ ಕಿಡ್ನಿ ಇಡೋದಿರಲಿ, ಕಿಡ್ನಿ ತೆಗೆದ ನೆಕ್ಸ್ಟ್ ಡೇನೇ ನಾವು ಡಿಸ್ಚಾರ್ಜ್ ಮಾಡಿದ್ದು ಇದೆ ಪೇಷಂಟನ್ನು ಕೊಟ್ಟವರು. ಸೊ ಯಾವಾಗ ನಾವು ಕೊಟ್ಟವರನ್ನು ಭಾಳ ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ವೆನ್ ಅ ಡಾಕ್ಟರ್ ಹೆಲ್ದಿ ಪರ್ಸನ್ ಮೇಲೆ ನೈಫ್ ಹಾಕೋದು ಅಲ್ವಾ. ಸೊ ಯಾರು ಬೇರೆಯವರು ಅವರ ಪ್ರೀತಿ ಮಾಡೋರ ಇದಕ್ಕೋಸ್ಕರ ಅವ್ರಿಗೂ ತ್ಯಾಗ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ತೊಂದರೆ ಬಂದರೆ ಯಾರು ಒಪ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಸೊ ದಟ್ ಈಸ್ ದ ಪ್ರಿಕಾಷನ್ ವಿ ಟೇಕ್. ಸೊ ಇನ್ ಅವರ್ ಹಾಸ್ಪಿಟಲ್ ವಿ ಯೂಶಲಿ ಡೂ ಲ್ಯಾಪ್ರೋಸ್ಕೋಪಿಕ್ ಆರ್ robotic ರಿಟ್ರೀವಲ್ ಆಫ್ ದ ಕಿಡ್ನಿ ಆ್ಯಂಡ್ robotic ರಿಸಿಪಿಯೆಂಟಿಗೆ ಕೂಡ. ಅಂದರೆ ಅದು ಹೊಲಿಗೆ ಹಾಕ್ಬೇಕಾದ್ರೆ ಅಷ್ಟು ಚೆನ್ನಾಗಿ ಆ ಮಿಷಿನ್ ಸರ್ಜನ್ ಈಗ ಸರ್ಜರಿ ಮಾಡುವಾಗ ಸರ್ಜನಿಗೆ ಸ್ವಲ್ಪ ಕೈ ನಡಗ್ಬೋದು. ಸೊ ಆ robotic ಇದು ವಿಲ್ ಫಿಲ್ಟರ್ ಆಲ್ ದ್ಯಾಟ್ ಟ್ರೆಮರ್ಸ್. ಸೊ ಹಲವಾರು ಅಡ್ವಾಂಟೇಜಸ್ ಆಫ್ robotic ಟ್ರಾನ್ಸ್ಪ್ಲಾಂಟ್ ಇದೆ. ಸೊ ವಿ ಹ್ಯಾವ್ ಡನ್ ಮೆನಿ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ನಾವು ವಿ ಆರ್ ಆಲ್ಮೋಸ್ಟ್ ಡೂಯಿಂಗ್ ಓನ್ಲಿ robotic ಟ್ರಾನ್ಸ್ಪ್ಲಾಂಟ್ ಸರ್ಜರೀಸ್. ಹಾಗಂತೇಳಿ ಕಾಸ್ಟ್ ಇರಲಿ ಅಥವಾ ಖರ್ಚು ಅಥವಾ ಇದು ಆಲ್ಮೋಸ್ಟ್ ವಿ ಹ್ಯಾವ್ ಕೆಪ್ಟ್ ಸೇಮ್ ಆ್ಯಸ್ ಅ ನಾರ್ಮಲ್ ಟ್ರಾನ್ಸ್ಪ್ಲಾಂಟ್. ಅಂದರೆ robotic ಮಾಡಿದ್ರಿಂದ ಹೆಚ್ಚು ಕಾಸ್ಟ್ ಆಗ್ತದೆ ಅಂತೇಳಿ ಹೆದರುವ ಅವಶ್ಯಕತೆ ಕೂಡ ಇರೋದಿಲ್ಲ. ದಿಸ್ ಈಸ್ ಅಬೌಟ್ ರಿನಲ್ ಟ್ರಾನ್ಸ್ಪ್ಲಾಂಟ್. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಕಿಡ್ನಿಯ ಬಗ್ಗೆ ಮತ್ತು ಅದರ ರೋಗಗಳ ಬಗ್ಗೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ರಿ. ತಮಗೆ ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷತೆ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.